ಕೃಷಿ ಋಷಿ ಭಾರತ ಸಂಸ್ಕೃತಿಯ ಎರಡು ಕಣ್ಣುಗಳಾಗಿದ್ದು, ಋಷಿಯಲ್ಲಿ ಆಧ್ಯಾತ್ಮದ ಆನಂದವಿದ್ರೆ ಕೃಷಿ ಶಾರೀರಿಕ ಬದುಕಿಗೆ ಬಲ ತುಂಬುತ್ತದೆ. ಈ ನಿಟ್ಟಿನಲ್ಲಿ ಯುವ ಸಮುದಾಯ ಕೃಷಿ ಸಂಸ್ಕೃತಿಯ ಉಳಿವಿಗಾಗಿ ಮನಸ್ಸು ಮಾಡಬೇಕು ಎಂದು ಒಡಿಯೂರು ಶ್ರೀ ಕ್ಷೇತ್ರದ ಶ್ರೀ ಗುರುದೇವಾನಂದ ಸ್ವಾಮೀಜಿ ನುಡಿದರು. ಅವರು ಕಡಮಜಲು ಕ್ಷೇತ್ರದಲ್ಲಿ ಒಡಿಯೂರು ಜನ್ಮ ಷಷ್ಠಬ್ದ ಸಂಭ್ರಮ 2021 ಅಂಗವಾಗಿ ಒಡಿಯೂರು ಜನ್ಮ ಷಷ್ಠಬ್ದ ಸಮಗ್ರ ಕೃಷಿ ಪ್ರದರ್ಶನ ಸಂಭ್ರಮ, ಕಡಮಜಲು ಸುಭಾಶ್ರಯ್ಯವರ 70ರ ಸಂಭ್ರಮ ವರ್ಷಾಚರಣೆ, ಕೃಷಿ ಮಾಹಿತಿ ಕಾರ್ಯಾಗಾರ, ಶೃಂಗಾರ ಕೃಷಿ ಸನ್ಮಾನ ಕಾರ್ಯಕ್ರಮದ ಸಮಾರೋಪ ಸಮಾರಂಭದಲ್ಲಿ ಆಶೀರ್ವಚನ ನೀಡಿದರು. ಕೃಷಿಕನ ಕಾರ್ಯದಾದಂಕೆಂಡ ಶಾರೀರಿಕ ಬದುಕುಗೊಂತೆ ಬಲದಿಂಜಾವುದು ಈ ಪಂಡಿರು ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ ಕೋಶಗಳ ಜಾಗೃತಿ ಆವಡುಂದಂಡ ಸುರುಟು ಅನ್ನ ಅಂತ ಬೋಡು ಖಾಲಿ ಅನ್ನ ತಿಕ್ಕಂಡ ಯಾರಂತ ಅಂದೋಡು ನಮ್ಮ ಶರೀರ ಬುಳೆಡುಂದಾಂಡ ಬೌದ್ಧಿಕವಾಯಿನ ಬುಳೆಚಲಿದ್ದು ಋಷಿ ಬೋಡು ಅಂತ ಪಂಡಿರು. ಒಂಜಿ ಭೌತಿಕ నేనొంచి ಭೌತಿಕ ರಡ್ಡು ಮೇಲೆ ಬುಳೆವಡ ಐ ಪಂಡಿರು ಭಾರತೀಯ ಸಂಸ್ಕೃತಿ ಇಂಪಿನಂಚಿನ ಒಂಜಿ ಮೋಣೆಗೆ ರಡ್ಡು ಕಣ್ಣುಗಳು ಉಂಡು ಅಂದಾಂಡ ಅವು ಕೃಷಿ ಬುಕ ಋಷಿ ದೃಷ್ಟಿ ಒಂಜೆ ಎಡ್ಡೆಪ್ಪಾತೆ ಎಡ್ಡೆಪ್ಪು ಸಮಾಜದ ಎಡ್ಡೆಪ್ಪು ರಡ್ಡಲ ಕೃಷಿಲ ಬೋಡು ನಂಗೆ ಋಷಿ ಪರಂಪರೆಲ್ಲ ನಂಗೆ ಬೋಡು ರಡ್ಡೆಡ್ದು ಭಾರತ ಪೊರ್ಲಾತ ಇಲ್ಲಿ ನಂಗೆ ಬೋಡ್ತಾನೆ ಪಂಡ್ಯರು ಓಳು ಪ್ರೀತಿ ಉಂಡ ಅಲ್ಪ ಬುಳೆಚಲು ಉಂಡು ಅರಿತು ಬಾಳಿದರೆ ಬಾಳು ಬಂಗಾರ ಬೆರೆತು ಬಾಳಿದರೆ ಬಾಳು ಶೃಂಗಾರ ಅರಿತು ಬೆರೆತು ಬಾಳಿದರೆ ಬಾಳು ಸಾಕ್ಷಾತ್ಕಾರ ಅಂದು ತೀರಿನಕ್ಲಿನ ಅನುಭವದ ಪಾತ್ರಗಳು. ಶೃಂಗಾರ ಕೃಷಿ ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಶಾಸಕ ಸಂಜೀವ ಮಠಂದೂರು ಅವರು ಆಧ್ಯಾತ್ಮಿಕ ಬದುಕು ಮೈಗೂಡಿಸಿಕೊಳ್ಳುವುದರ ಜೊತೆಗೆ ಕೃಷಿಗೆ ಪ್ರಾಧಾನ್ಯತೆ ನೀಡಿ ಯುವ ಪೀಳಿಗೆ ಕೃಷಿಯಲ್ಲಿ ತೊಡಗಿಸಿಕೊಳ್ಳುವುದಕ್ಕೆ ಉತ್ತೇಜನ ನೀಡುವ ಕಡಮಜಲು ಸುಭಾಶ್ರಯ್ಯವರ ಕಾರ್ಯ ಶ್ಲಾಘನೀಯ. ಹಳ್ಳಿ ಬದುಕು ಭಗವಂತನ ಸೃಷ್ಟಿ, ನಗರ ಬದುಕು ಮನುಷ್ಯನ ಸೃಷ್ಟಿ ಎಂಬಂತೆ ಗ್ರಾಮೀಣ ಪ್ರದೇಶದಲ್ಲಿದ್ದುಕೊಂಡು ಕೃಷಿ ಬದುಕು ಶಾಶ್ವತ ನೆಮ್ಮದಿ ಎಂಬುದನ್ನು ತೋರಿಸಿಕೊಟ್ಟ ಸುಭಾಶ್ರಯ್ಯವರ ಕೃಷಿ ಬದುಕನ್ನ ಎಲ್ಲರೂ ಅಳವಡಿಸಿಕೊಳ್ಳಬೇಕಾಗಿದೆ ಎಂದು ಹೇಳಿದರು. ಆಧ್ಯಾತ್ಮಿಕ ಬದುಕನ್ನು ನಾವು ಅನುಭವಿಸಬೇಕು ಅಂತೇಳಿ ನಾವೆಲ್ಲ 50 ವರ್ಷ ದಾಟಿದ ಮೇಲೆ ನಮ್ಮ ಆರೋಗ್ಯ, ನಮ್ಮ ಬದುಕಿನ ಬಗ್ಗೆ ಚಿಂತೆ ಮಾಡುವಂತ ಸಂಗತಿಯನ್ನು ಮಾಡ್ತೇವೆ. ಈ ಆರೋಗ್ಯ ಬದುಕು ಎಲ್ಲವೂ ಈ ಆಧ್ಯಾತ್ಮಿಕ ಬದುಕಿನೆಡೆಗೆ ಹೋಗ್ಬೇಕಿದ್ರೆ ಈ ಎರಡು ಋಷಿ ಮತ್ತು ಕೃಷಿ ಇದ್ರೆ ಮಾತ್ರ ಸಾಧ್ಯ ಅಂತೇಳಿ ನಮ್ಮ ಹಿರಿಯರು ತೋರಿಸಿಕೊಟ್ಟಿದ್ದಾರೆ. ಯಾಕೆ ಹಿರಿಯರು ತೋರಿಸಿಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಇವತ್ತು ನೆಮ್ಮದಿ ಇರುವ ರಾಷ್ಟ್ರ ಭಾರತ ಮಾತ್ರ ಅಂತೇಳಿ ಅಮೆರಿಕದವರು ಹರೇ ಕೃಷ್ಣ ಹರೇ ರಾಮ ಅಂತೇಳಿ ಭಜನೆ ಹೇಳಿಕೊಂಡು ಭಾರತಕ್ಕೆ ಬರುವಂತಹ ಒಂದು ವಾತಾವರಣ ನಿರ್ಮಾಣ ಆಗ್ಬೇಕಿದ್ರೆ ಅದು ಆಧ್ಯಾತ್ಮಿಕ ಬದುಕು. ಅಂತ ಆಧ್ಯಾತ್ಮಿಕ ಬದುಕು ಇವತ್ತು ಕೊರೋನಾ ಬಂದಾಗ 100ಕ್ಕೆ 100 ಈ ರಾಷ್ಟ್ರ ಜಗತ್ತಿಗೆ ಜಗದ್ಗುರು ರಾಷ್ಟ್ರ ಆಗ್ಬಹುದು ಅಂತೇಳಿ ತೋರಿಸಿಕೊಟ್ಟಂತ ಈ ಒಂದು ವರ್ಷ. ಸಮಾರಂಭದಲ್ಲಿ ಕೃಷಿಯಲ್ಲಿ ತೊಡಗಿಸಿಕೊಂಡು ರಾಜಕೀಯ ಕ್ಷೇತ್ರದಲ್ಲಿ ಶಾಸಕರಾಗಿ ಸೇವೆ ಸಲ್ಲಿಸಿದ ಮಾಜಿ ಶಾಸಕರಾದ ರುಕ್ಮಯ್ಯ ಪೂಜಾರಿ, ಪದ್ಮನಾಭ ಕೊಟ್ಟಾರಿ, ಪುತ್ತೂರು ಕೃಷಿಕ ಸಮಾಜದ ಅಧ್ಯಕ್ಷ ವಿಜಯ್ ಕುಮಾರ್ ರೈ ಕೋರಂಗ, ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ರತನ್ ರೈ ಗುಮ್ರಾ, ಕೋಡಿಕುಂಜ ರಮೇಶ್ ರೈ ಸಾಂತ್ಯ, ಆಲಿಡ್ಕ, ಶ್ರೀ ಸದಾಶಿವ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಅರುಣ್ ಕುಮಾರ್ ಆಳ್ವಾ ಬೋಳೋಡಿ ಅವರನ್ನು ಸನ್ಮಾನಿಸಲಾಯಿತು. ಈಗ ಸನ್ಮಾನ ಮಾಡುವ ಭಾವ ಅವರ ಸಾಧನೆಗಾಗಿ. ನೆನಪಿನ ಅಂಗಳದಲ್ಲಿ ಹಸಿರಾಗಿರಲಿ. ವೇದಿಕೆಯಲ್ಲಿ ತಾಲೂಕು ಪಂಚಾಯತ್ ಅಧ್ಯಕ್ಷ ರಾಧಾಕೃಷ್ಣ ಪೋರ್ಕರ್, ಟಿಎಪಿಸಿ ಎಂಎಸ್ ಅಧ್ಯಕ್ಷ ಕೃಷ್ಣಕುಮಾರ್ ರೈಗುತ್ತು, ವಿಜ್ಞಾನ ಪರಿಷತ್ನ ದಕ್ಷಿಣ ಕನ್ನಡ ಜಿಲ್ಲಾಧ್ಯಕ್ಷ ಡಾ ಹಾಜಿ ಎಸ್ ಅಬೂಬಕರ್ ಆರ್ಲಪದವು, ಗ್ರಾಮ ಪಂಚಾಯತ್ ಸದಸ್ಯರಾದ ವಿಠಲ್ ರೈ ಮಿತ್ತೋಡಿ, ಕೃಷ್ಣಕುಮಾರ್ ಗೌಡ ಇದ್ಯಪ್ಪೆ, ಸಂತೋಷ್ ರೈ ಬೋಳ್ಯಾರ್ ಉಪಸ್ಥಿತರಿದ್ದರು. ಇದೇ ಸಂದರ್ಭದಲ್ಲಿ ಸುಭಾಷ್ ರೈ, ಪ್ರೀತಿ ಸುಭಾಷ್ ರೈ ಕಡಮಜಲು ದಂಪತಿ ಸ್ವಾಮೀಜಿಯವರನ್ನ ಫಲಪುಷ್ಪ ನೀಡಿ ಗೌರವಿಸಿದ್ರು. ಕಡಮಜಲು ಸುಭಾಷ್ ರೈ ಅವರು ಸ್ವಾಗತಿಸಿದರು. ಒಡಿಯೂರು ಜನ್ಮ ಷಷ್ಠಬ್ದ ಸಂಭ್ರಮ ಸಮಿತಿಯ ಅಧ್ಯಕ್ಷ ಸವಣೂರು ಸೀತಾರಾಮ್ ರೈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿದ್ರು. ಸಮಿತಿಯ ಕೋಶಾಧಿಕಾರಿ ಮಹೇಶ್ ಕಜೆ ಕಾರ್ಯಕ್ರಮವನ್ನು ನಿರೂಪಿಸಿದ್ರು.
ಮಧ್ಯಾಹ್ನ ಶ್ರೀ ವಜ್ರಮತ ಮಹಿಳಾ ಭಜನಾ ಸಂಘದವರಿಂದ ನಡೆದ ಭಜನಾ ಕಾರ್ಯಕ್ರಮವನ್ನು ಪ್ರೀತಿ ಸುಭಾಷ್ ರೈ ಕಡಮಚಲು ಉದ್ಘಾಟಿಸಿದರು. ಬಳಿಕ ಸಮಗ್ರ ಕೃಷಿ ಪ್ರದರ್ಶನ ಸಂಭ್ರಮದಲ್ಲಿ ಶ್ರೀ ಕ್ಷೇತ್ರ ಒಡಿಯೂರಿನ ಶ್ರೀ ಮಾತಾನಂದಮಯಿ ಆಶೀರ್ವಚನ ನೀಡಿದರು. ಒಡಿಯೂರು ಜನ್ಮ ಷಷ್ಠಬ್ದ ಸಂಭ್ರಮ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಹರಿಣಾಕ್ಷಿ ಜೆ ಶೆಟ್ಟಿ ಅಧ್ಯಕ್ಷತೆಯನ್ನ ವಹಿಸಿದ್ರು. ಮಧ್ಯಾಹ್ನ 3 ಗಂಟೆಗೆ ನಡೆದ ಕೃಷಿ ಮಾಹಿತಿ ಕಾರ್ಯಾಗಾರದಲ್ಲಿ ಕೆದಂಬಾಡಿ ಪ್ರಾಥಮಿಕ ಸೇವಾ ಸಹಕಾರಿ ಸಂಘದ ಅಧ್ಯಕ್ಷ ಕೆ ಶಶಿಧರ್ ರಾವ್ ಬೊಳಿಕಲ ಅಧ್ಯಕ್ಷತೆಯನ್ನ ವಹಿಸಿದ್ರು. ಪುತ್ತೂರು ಗೇರು ಸಂಶೋಧನಾ ನಿರ್ದೇಶನಾಲಯದ ವಿಜ್ಞಾನಿ ಡಾಕ್ಟರ್ ಮೋಹನ್ ಎಂ, ಸಹಾಯಕ ಕೃಷಿ ಅಧಿಕಾರಿ ಕೆ ನಾರಾಯಣ್ ಶೆಟ್ಟಿ ಮಾಹಿತಿಯನ್ನ ನೀಡಿದ್ರು. ಬಳಿಕ ಸ್ವಾತಂತ್ರ್ಯ ಹೋರಾಟಗಾರ ಎನ್ಎಸ್ ಕಿಲ್ಲೆ ರಚಿತ ಗೀತ ಗಾಯನವನ್ನ ಅಖಿಲ ಹಾಗೂ ಪ್ರತಿಮಾ ನಡೆಸಿಕೊಟ್ರು. ಅನೀಶ್, ವಿ4 ನ್ಯೂಸ್, ಪುತ್ತೂರು.